ನಮಸ್ತೆ. ಇವಾಗ ನಾವು ತುಳು ಪ್ರೊನೌನ್ಸಿಯೇಷನ್ ಆಲ್ಫಾಬೆಟ್ ಅಥವಾ ಫೋನಿಮ್ಸ್ ಅಂತ ಹೇಳ್ತೇವೆ. ತುಳು ಫೋನಿಮ್ಸ್ ಅದರಲ್ಲಿ ಏನು ಬದಲಾವಣೆ ಇರುತ್ತೆ ಅಂತ ನೋಡೋಣ. ಓಕೆ, ವಿ ಹ್ಯಾವ್ ಸಮ್ ಎಕ್ಸ್ಟ್ರಾ ವೋವೆಲ್ಸ್ ಅಂಡ್ ಕಾನ್ಸನೆಂಟ್ ಕಾಂಬಿನೇಷನ್ ವಿ ಹ್ಯಾವ್ ಟು ಅಬ್ಸರ್ವ್ ಇನ್ ಯುವರ್ ವೈಲ್ ಲರ್ನಿಂಗ್ ತುಳು. ಓಕೆ, ಇವಾಗ ಈಗ ನೀವು ನೋಡ್ಬೋದು, ಇದು ಎಲ್ಲ ನಮ್ಮ ಭಾರತೀಯ ಇಂಡಿಯನ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಒಂದೇ ತರ ಇರುತ್ತೆ. ಬಟ್ ತುಳುವಲ್ಲಿ ಸಮ್ ಒಂದೆರಡು ಮೂರು ಎಕ್ಸ್ಟ್ರಾ ಓವೆಲ್ಸ್ಗಳಿರುತ್ತೆ. ಆಮೇಲೆ ಅದಕ್ಕೆ ಹೊಂದಾಣಿಕೆಯಾಗಿ ಕಾನ್ಸನೆಂಟ್ ಕಂಜಕ್ಷನ್ ಕೂಡ ಚೇಂಜಸ್ ಆಗುತ್ತೆ. ಓಕೆ, ಅಂದ್ರೆ ಗುಣಿತಾಕ್ಷರ. ಓಕೆ, ಫಸ್ಟ್ ವಿ ವಿಲ್ ರೀಡ್ ದಿಸ್ ಒನ್. ಜಸ್ಟ್ ರಿಪೀಟ್ ವಿತ್ ಮೀ. ಓಕೆ, ಆ ಈ ಉ ಋ ಎ ಐ ಓ ಔ ಅಂ ಅಹ. ಇನ್ನೊಂದ್ಸಲ ಆ ಈ ಉ ಋ ಎ ಐ ಓ ಔ ಅಂ ಅಹ. ಓಕೆ, ಇಲ್ಲಿ ಎಕ್ಸ್ಟ್ರಾ ವೋವೆಲ್ಸ್, 3 ಎಕ್ಸ್ಟ್ರಾ ವೋವೆಲ್ಸ್ ಬರುತ್ತೆ. ವಿ ಹ್ಯಾವ್ 3 ಎಕ್ಸ್ಟ್ರಾ ವೋವೆಲ್ಸ್ ಹಿಯರ್. ಉ ಆಫ್ಟರ್ ಉ ಯು ಕ್ಯಾನ್ ಆಡ್ ದಿಸ್ ಒನ್. ಉ ಇಟ್ಸ್ ನಾಟ್ ಉ. ಕಾರ್ತಿಕ್ ಆಯಗ್, ಆ ತರ ಎಕ್ಸ್ಟ್ರಾ ಒಳಗಿಂದ ಅಂತ ಬರುವಂತದ್ದು. ಸೊ ಸಮ್ ವರ್ಡ್ ಎಂಡಿಂಗ್ ವಿತ್ ದಿಸ್ ಫೋನಿಮ್ಸ್. ಓಕೆ, ಸಿಮಿಲರ್ಲಿ ಇಲ್ಲಿ ಎ ಅದಕ್ಕೆ ಸ್ವಲ್ಪ ಸ್ಲ್ಯಾಂಟ್ ಆಗಿ ಈಗ ಆಪಲ್ ಅಂತ ಹೇಳ್ತೇವಲ್ಲ, ಅದು ಏಪಲ್ ಅಲ್ಲ, ಆಪಲ್. ಸಿಮಿಲರ್ ಸೌಂಡ್ ತುಳುವಲ್ಲಿ ಸ್ಪೆಸಿಫಿಕ್ ಆಗಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಬತ್ತೆ ಇಲ್ಲಿ ಏಕಾರಕ್ಕೆ ಬರುವಾಗ ಬತ್ತೆ ಅಂದ್ರೆ ಆಯ್ ಬತ್ತೆ, ಅವನು ಬಂದ, ಹಿ ಕೇಮ್. ಬತ್ತೆ ಅಂದ್ರೆ ಮೀ, ಐ ಕೇಮ್. ಓಕೆ, ಐ ಕೇಮ್, ನಾನು ಬಂದೆ ಅಂತ. ನಾನು ಬಂದೆ, ಯಾನು ಬತ್ತೆ. ಅದೇ ತರ ಅದಕ್ಕೆ ಸ್ವಲ್ಪ ದೀರ್ಘವಾಗಿ ಬತ್ತೆ. ಓಕೆ, ಇದು ಎಕ್ಕೆ ಡಿಫರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಈಗ ಕಂಬೈನ್ ಆಗಿ ಒಂದ್ಸಗಿ ನಾವು ಓದೋಣ. ಆ ಈ ಉ ಇದನ್ನ ತಗೊಳ್ಳಿ. ಆಮೇಲೆ ಋ ಎ ಐ ಓ ಔ ಅಂ ಅಹ. ಓಕೆ, ಇವಾಗ ಕಾನ್ಸನೆಂಟ್ ಲೆಟರ್. ಓಕೆ, ಇದು ನಾರ್ಮಲ್ ಆಗಿ ಸೇಮ್ ಇರುತ್ತೆ, ಬೇರೆ ಲ್ಯಾಂಗ್ವೇಜ್ ತರನೇ ಇರುತ್ತೆ. ಬಟ್ ಇದು ಮಹಾಪ್ರಾಣ ಅಲ್ಪಪ್ರಾಣ ಕಾನ್ಸೆಪ್ಟ್ ಇದೆಲ್ಲ, ಈ ಮಹಾಪ್ರಾಣವನ್ನು ಜಾಸ್ತಿಯಾಗಿ ತುಳುವಲ್ಲಿ ಬಳಕೆ ಮಾಡೋದು ಕಡಿಮೆ. ಇದೇ ಅಕ್ಷರಗಳು ಇದೆ ಅಥವಾ ಬೇಕಾಗುತ್ತೆ, ಆದ್ರೆ ಅದ್ರ ಡಿಫ್ರೆನ್ಸ್ ಅಷ್ಟು ನಾವು ಪರಿಗಣನೆ ಮಾಡೋಲ್ಲ. ಓಕೆ, ನಮ್ಗೆ ಯಾವುದು ಈಸಿ ಆಗುತ್ತೆ ಅದೇ ತರ ಮಹಾಪ್ರಾಣದ ಕಡೆ ಅಲ್ಪ ಪ್ರಾಣ ಹಾಕಿದ್ರು ನಡೆಯುತ್ತೆ. ಓಕೆ, ಬಟ್ ನಿಮ್ಗೆ ಲಿಪ್ಯಾಂತರ ಬೇರೆ ಭಾಷಾಂತರ ಮಾಡುವಾಗ ಆ ಭಾಷೆಗೆ ಸರಿಯಾಗಿ ನಾವು ಇದನ್ನು ಕೊಡ್ಲೇಬೇಕಾಗುತ್ತೆ. ಸೊ ಆದ್ರಿಂದ ನಾವು ಅದನ್ನು ಕಲಿಯಬೇಕು. ಓಕೆ, ನಾರ್ಮಲ್ ಅದನ್ನು ಉಚ್ಚಾರಣೆ ಮಾಡ್ತೇನೆ. ಖ ಅನ್ನುವಾಗ ನಿಮ್ಮ ಬಾಯಿಂದ ಏರ್ ಫೋರ್ಸ್ ಆಗಿ ಬರಬೇಕು, ಅದು ಮಹಾಪ್ರಾಣ, ಪ್ರಾಣವಾಯು. ಖ ಗ ಘ ಂಗ
ಇದು ಂಗ ಅನುನಾಸಿಕ, ನೇಸಲಿಂದ ಬರುವಂಥದ್ದು. ಓಕೆ, ಂಗ. ಚ, ಛ, ಜ, ಝ, ಞ ಇದನ್ನು ಝ ಅಂತಾನೂ ಓದ್ತಾರೆ. ಝ, ಝ ಮಹಾಪ್ರಾಣ ಬರುವಾಗ ಎ ಹೊರಗೆ ಬರೋದ್ರಿಂದ ಇದು ಝ ಅಥವಾ ಝ, ಝಾಕೇನು ಇದನ್ನೇ ಯೂಸ್ ಮಾಡ್ತಾರೆ. ಓಕೆ, ಟ, ಠ, ಡ, ಢ, ನ, ನ ನಾಳೆಗೆ ಮಡಚಬೇಕು. ನ, ನ ಅಲ್ಲ ನ. ತ, ಥ, ದ, ಧ, ನ ಇದು ನ, ಇದು ನ, ಇದು ನ. ಪ, ಪ ಅಥವಾ ಫ, ಫ ಫಲ ಅಂತ ಹೇಳ್ತೇವಲ್ಲ, ಇದನ್ನು ಯೂಸ್ ಆಗುತ್ತೆ. ಬಟ್ ಫ ಮಹಾಪ್ರಾಣ ಬರುವಾಗ ಯಾರು ಹೊರಗೆ ಬರ್ಬೇಕಿದ್ರೆ ಅದನ್ನು ಮಹಾಪ್ರಾಣ ಬಳಸ್ಬೋದು. ಅಥವಾ ಫ, ಫ ನಾಳೆಗೆ ಇದು ಯಾವುದು ಹಳ್ಳಿಂದ ಒಳಗಿಂದ ಎಫ್ ಬರುತ್ತಲ್ಲ, ಆ ಉಚ್ಚಾರಣೆಗೆ ಇದನ್ನು ಬಳಸ್ತಾರೆ. ಬ, ಭ, ಮ. ಓಕೆ, ಇದೆಲ್ಲ ಗೊತ್ತಾಯ್ತಲ್ಲ. ಇದು ಅನುನಾಸಿಕವನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು, ಬಳಸಬೇಕು. ಈಗ ಂಗ, ಂಗ ಅಂದರೆ ಬಂಗ, ಂಗ. ಇದು ಞ, ಞ. ಕಿಞ್ಞಣ್ಣರೈ, ಕಿಞ್ಞಣ್ಣರೈ. ಇದು ಣ, ಣ ನೊಣ. ನ, ನ ನಾರ್ಮಲ್ ನ, ನಲ್ಲಿ ಅದು. ಸೊ ಂಗ, ಞ, ಣ, ನ, ಮ. ಕ, ಛ, ಟ, ತ, ಪ, ಗ, ಜ, ಡ, ದ, ಬ. ಈ ಥರ ಕರೆಕ್ಟಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರಬೇಕು. ಓಕೆ, ಆಮೇಲೆ ಇದು ಅವರ್ಗೀಯ ವ್ಯಂಜನ. ಯ, ರ, ಲ, ಅವ, ಶ, ಶ, ಸ, ಹ, ಳ. ಇಲ್ಲಿ ಉಚ್ಚಾರಣೆ ಕೂಡ ನೀಟಾಗಿರ್ಬೇಕು. ಶ, ಶಂಕ. ಶ, ಷಣ್ಮುಖ, ಷಟ್ಕೋನ. ಇದು ಸ, ಸ ಸರ್ಪ. ಹ, ಳ ಇದು ಳ. ಲ, ಳ ಇದು ನಾಳೆಗೆ ಮಡಚಿ ಹೇಳುವಂಥದ್ದು. ಓಕೆ, ಈಗ ಸ್ವರದಲ್ಲಿ ಎಕ್ಸ್ಟ್ರಾ ಓವೆಲ್ ಕಲಿತದ್ದನ್ನು ಇಲ್ಲಿ ಕಾನ್ಸನೆಂಟ್ ಕಂಜಂಕ್ಷನ್ ಅಲ್ಲಿ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಇದು ನಾರ್ಮಲ್ ಆಗಿ ಕ, ಕ, ಕಿ, ಕಿ, ಕು, ಕು, ಕೃ, ಕೆ, ಕೆ, ಕೈ, ಕೋ, ಕೋ, ಕೌ, ಕಂ, ಕಹ. ಇದು ಕ್. ಓಕೆ, ಇಲ್ಲಿದು ಇದು ಮಾಡಿದ್ರಲ್ಲ ಕು, ಕು ಬೇರೆ, ಕು ಬೇರೆ. ಸೊ ಅದು ಚ, ಚ, ಚ. ಕಾರ್ತಿಕ್, ಕಾರ್ತಿಕ್. ಅವಾಗ ಇದು ಬರುತ್ತೆ. ಇದು ಉಚ್ಚಾರಣೆಯಲ್ಲಿ ಮಾತ್ರ, ಬರವಣಿಗೆಯಲ್ಲಿ ಅಷ್ಟು ಇನ್ನು ಅದನ್ನು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಓಕೆ, ಆಮೇಲೆ ಅದೇ ಥರ ಎ, ಎ ಇದ್ದದ್ದು ಎ ಅಂತ ಮಾಡಲ್ಲ, ಅದು ಕೂಡ ಸೇಮ್ ಇಲ್ಲಿ ಅಪ್ಲೈ ಆಗುತ್ತೆ. ಈಗ ತಾ ತಗೊಂಡ್ರೆ ತೆ, ತೆ, ಬತ್ತಿ, ಬತ್ತೆ. ಈಗ ಪಾಗೆ ತಗೊಂಡ್ರೆ ಈಗ ಕೆಪ್ಪೆ, ಕೆಪ್ಪೆ ಇದು ಬರುತ್ತೆ, ಕೆಪ್ಪೆ. ಓಕೆ, ಕೆಪ್ಪೆ ಅಂದರೆ ಏಕಾರ ಹಾಕಿದ್ರೆ ಕೆಪ್ಪೆ. ಕೆಪ್ಪೆ ಅಂದರೆ ಮೀನಿಂಗ್ ಇದೆ ಅದಕ್ಕೆ ಸಪ್ರೇಟ್. ಯಾವುದು ಕಿವಿ ಕೇಳದವ. ಸೊ those who are not able to hear is called ಕೆಪ್ಪೆ. ಓಕೆ, ಕೆಪ್ಪೆ, ಕೆಪ್ಪೆ. ಕೆಪ್ಪೆ ಅಂದರೆ ಇದು ಏಕಾರ, ಆ್ಯಪಲ್, ಎ. ಓಕೆ, ಈ ಥರ ಬರುತ್ತೆ. ಮತ್ತೊಂದು ಐ, ಐ ಮತ್ತು ಇದರಲ್ಲಿ ಎರಡು ಐ, ಐ ಫಾರ್ಮ್ ಒಂದು. ಈಗ ಸ್ವರಕ್ಕೆ ಆಕಾರಕ್ಕೆ ಐ ಸೇರಿಸುವಂಥದ್ದು, ಅಂದರೆ ಕ, ಕ, ಗ, ಗಂಗ, ಚ, ಚ, ಜ, ಡೈರೆಕ್ಟ್ಗೆ ಐ ಸೇರುವಂಥದ್ದು, ಮತ್ತು ಈ ಏಕಾರಕ್ಕೆ ಐ ಸೇರಿಸುವಂಥದ್ದು. ಇದು ಡಿಫ್ರೆನ್ಸ್ ಬರುತ್ತೆ ಯಾವುದು ತುಳುವಲ್ಲಿ. ಓಕೆ, ಈಗ ಸಪೋಸ್ ಎಕ್ಸಾಂಪಲ್ ಕೈ, ಕೈ ಅಂದರೆ ಕ, ಕೈ ಅಂದರೆ ಹ್ಯಾಂಡ್. ಸೇಮ್ ಕೈ, ಕೈ ಅಂದರೆ ರೈಸ್ ಪ್ಯಾಡಿ. ಆ ಥರ ಉಚ್ಚಾರಣೆಯನ್ನು ಅರ್ಥ ಮಾಡ್ಕೋಬೇಕು. ಸೊ ರೈ, ರೈ, ರೈಲು, ರೈಲು, ಈ ಥರ ಇದು ಐಕಾರವನ್ನು
ಕರೆಕ್ಟಾಗಿ ಉಚ್ಚಾರಣೆ ಮಾಡಲಿಕ್ಕೆ ಗೊತ್ತಾಗಬೇಕು. ಎಲ್ಲಿ ಯಾವುದನ್ನು ಉಚ್ಚಾರಣೆ ಮಾಡಬೇಕು ನೀವು ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಉಳಿದದೆಲ್ಲ ಸೇಮ್ ಇರುತ್ತೆ. ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದು ಇದೆಲ್ಲ ಸ್ವಲ್ಪವನ್ನು ನೋಡ್ಕೊಂಡ್ರೆ ಆಯ್ತು, ಉಳಿದದೆಲ್ಲ ಸಿಮಿಲರ್ ಟು ಅದರ್ ಲ್ಯಾಂಗ್ವೇಜ್. ಓಕೆ, ಡೌಟ್ ಇದ್ದರೆ ರಿಪ್ಲೈ ಮಾಡಿ, ಕಾಲ್ ಮಾಡಿ. ಥ್ಯಾಂಕ್ ಯು.